ಬೆಳಗಾವಿಯಲ್ಲಿ ಎಂಇಎಸ್ ಪುಂಡಾಟಿಕೆ ಎಂದಿಗೂ ಸಹಿಸಲು ಸಾಧ್ಯ ಇಲ್ಲ. ನಮ್ಮ ಬಾವುಟವನ್ನ ಹಾಳುಗೆಡುವುದನ್ನ ಯಾರೇ ಮಾಡಿದ್ರೂ ಅದನ್ನ ಸಹಿಸಲು ಸಾಧ್ಯ ಇಲ್ಲ ಅಂತ ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ಮಹೇಶ್ ಜೋಶಿ ನುಡಿದಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಕೆಲವೇ ವ್ಯಕ್ತಿಗಳು ಇಂತಹ ಪುಂಡಾಟಿಕೆ ಮಾಡ್ತಾ ಇದ್ದು ಇದನ್ನ ಮೊಳಕೆಯಲ್ಲಿ ಚೂಟಿ ಹಾಕುವ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬೇಕು, ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಜೋಶಿ ನುಡಿದ್ರು. ಇಲ್ಲಿ ಗೂಂಡಾ ಕಾಯ್ದೆಯನ್ನ ಅನುಷ್ಠಾನ ಮಾಡಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ರು. ಇದು ಸಾಹಿತ್ಯ ಪರಿಷತ್ತರ ಜವಾಬ್ದಾರಿಯೂ ಆಗಿದೆ ಅಂತ ಕಿಡಿಗೇಡಿಗಳ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಈ ಬಾವುಟಗಳನ್ನು ಸುಡ್ತಕ್ಕಂಥದ್ದು ಇದು ನಿಜವಾಗಿಯೂ ಸಹಿತ ಯಾರೇ ಮಾಡಿರಲಿ ಅದು ಬಾವುಟ ಅಂತಕ್ಕಂಥದ್ದು ನಮ್ಮ ಅಸ್ಮಿತೆಯನ್ನು ತೋರಿಸ್ತಕ್ಕಂಥದ್ದು. ಭಾರತದ ತ್ರಿರಂಗ ನಮ್ಮ ಅಸ್ಮಿತೆಯನ್ನು, ಭಾರತೀಯತೆಯನ್ನು, ನಮ್ಮ ಸೈನಿಕರು, ನಮ್ಮ ಎಲ್ಲರೂ ಸಹಿತ ಇರ್ತಕ್ಕಂಥ ಧೈರ್ಯ ಸಾಹಸದ ಪ್ರತೀಕ ಆಗಿರ್ತಕ್ಕಂಥದ್ದು, ಸಂಸ್ಕೃತಿಯ ಪ್ರತೀಕ ಆಗಿರ್ತಕ್ಕಂಥದ್ದು, ಅಸ್ಮಿತೆಯ ಪ್ರತೀಕ ಆಗಿರ್ತಕ್ಕಂಥದ್ದು. ಹಾಗೆ ಕನ್ನಡದ ಧ್ವಜವನ್ನು ಸುಡ್ತಕ್ಕಂಥದ್ದು, ಮಸಿ ಆಗ್ತಕ್ಕಂಥದ್ದು, ಇವೆಲ್ಲವೂ ಸಹಿತ ನನಗೆ ಇದು ಕೆಲವರು ಮಾಡ್ತಕ್ಕಂಥದ್ದು. ನಾವು ಅಧ್ಯಯನವನ್ನು ಮಾಡಿದಾಗ ನನಗಂತ ಮಟ್ಟಿಗೆ 5%ಕ್ಕಿಂತ 1%ಇಂದ ಪ್ರಾರಂಭವಾಗಿ 5%ನಲ್ಲಿ ಇರ್ತಕ್ಕಂಥ ಜನಗಳು ಇದು ಮಾಡ್ತಕ್ಕಂಥ, ಅದಕ್ಕಿಂತ ಜಾಸ್ತಿ ಜನ ಆಗೋದಿಲ್ಲ. ಆದರೆ ಇದು ಆಗದೇ ಇರುವಾಗ ಖಂಡಿತವಾಗಿಯೂ ಇದನ್ನು ಬೆಳೆಯುವ ಪೈರನ ಮೊಳಕೆಯಲ್ಲಿ ಅಂತೇಳಿ ಹೇಳ್ತಾರಲ್ಲ, ಅದನ್ನು ಮೊಳಕೆಯಲ್ಲೇ ಇರ್ತಕ್ಕಂಥದ್ದನ್ನು ಕಟ್ ಮಾಡ್ತಕ್ಕಂಥದ್ದಾಗಬೇಕು. ಹಾಗಾಗಿ ಸರ್ಕಾರನೂ ಸಹಿತ ಕಠಿಣವಾಗಿರ್ತಂಥ ಕ್ರಮಗಳನ್ನು ತಗೊಳ್ತೀವಿ ಅಂತ ನಿನ್ನೆ ಅಸೆಂಬ್ಲಿಯಲ್ಲಿ ಹೇಳಿರ್ತಕ್ಕಂಥದ್ದು. ದೇಶದ್ರೋಹದ ಚಟುವಟಿಕೆ ಇರೋದ್ರಿಂದ ಗೂಂಡಾ ಕಾಯ್ದೆಯನ್ನು ನಿರ್ದಾಕ್ಷಿಣ್ಯವಾಗಿ ಉಪಯೋಗಿಸಬೇಕು ಅನ್ನುವಂಥದ್ದನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಒತ್ತಾಯಿಸುತ್ತೆ. ಅದು ಯಾರೇ ಮಾಡಿರಲಿ ಉತ್ತೇಜನವನ್ನು ಕೊಡಬಾರ್ದು. ಎಲ್ಲಿ ಬೆಂಕಿ ಇರ್ತದೆ ಆ ಬೆಂಕಿಯನ್ನು ಆರಿಸತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು. ಸಾಹಿತ್ಯ ಪರಿಷತ್ತಿನ ಜವಾಬ್ದಾರಿ ಇಲ್ಲಿರ್ತಕ್ಕಂಥದ್ದು, ಮತ್ತೆ ಅದಕ್ಕೆ ತುಪ್ಪವನ್ನು ಹಾಕಿ ಮಾಡ್ತಕ್ಕಂಥದ್ದಲ್ಲ. ಹಾಗಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಬಹಳ ಜವಾಬ್ದಾರಿಯುತದಿಂದ ಮುಂದೆನೂ ಸಹಿತ ಈ ಥರ ಘಟನೆಗಳು ಆಗಬಾರ್ದು ಅಂತಕ್ಕಂಥದ್ದು.